ಉಳ್ಳಾಲ ಬಳಿಯ ಕುತ್ತಾರು ಕೊರಗಜ್ಜ ಕ್ಷೇತ್ರಕ್ಕೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭೇಟಿ ನೀಡಿ ದರ್ಶನ ಪಡೆದರು. ದರ್ಶನ್ಗೆ ನಟ ಚಿಕ್ಕಣ್ಣ ಹಾಗೂ ಯಶಸ್ ಸೂರ್ಯ ಸಾಥ್ ನೀಡಿದರು. ಕೊರಗಜ್ಜನ ಸನ್ನಿಧಾನದಲ್ಲಿ ನಟ ದರ್ಶನ್ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಟ ದರ್ಶನ್ ಕಂಡು ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ದರ್ಶನ್ ಜೊತೆ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ದರು. ಈ ವೇಳೆ ಮಾಧ್ಯಮಗಳೊಂದಿಗೂ ದರ್ಶನ್ ಮಾತನಾಡಿದರು. ಸಂಸದೆ ಸುಮಲತಾ ಪರ ಪ್ರಚಾರ ಮಾಡ್ತೀರಾ ಎಂದು ಕೇಳಿದಕ್ಕೆ ಉತ್ತರಿಸಿದ ದರ್ಶನ್, ಹೆತ್ತ ತಾಯಿನ ಬಿಟ್ಟು ಕೊಡೋಕ್ಕಾಗುತ್ತಾ? ಮೊನ್ನೆಯವರೆಗೂ ಎಲ್ಲ ಸುಮಲತಾ ಅಮ್ಮನ ಜೊತೆ ಇದ್ದೆ. ಈಗ ಅವರ ಕೈ ಬಿಟ್ರೆ ಆಗುತ್ತಾ ಸರ್? ನಿಮ್ಮನೇಲಿ ನಿಮ್ ತಾಯಿನ ಬಿಟ್ಬಿಡ್ತೀರಾ? ಸುಮಲತಾ ಅಮ್ಮ ಅಮ್ಮನೇ ಸಾರ್ ಎಂದರು. ಇನ್ನು ಕುತ್ತಾರು ಕೊರಗಜ್ಜ ಕ್ಷೇತ್ರಕ್ಕೆ ಭೇಟಿ ನೀಡಿದ ಕಾರಣ ಕೇಳಿದಾಗ, ಮಂಗಳೂರಿಗೆ ಸುಮಾರು ಸಲ ಬಂದಿದ್ದೆ, ಆದ್ರೆ ಕುತ್ತಾರಿಗೆ ಬರೋದಕ್ಕಾಗಿರ್ಲಿಲ್ಲ. ಕುತ್ತಾರು ಏರು ಡಿಫರೆನ್ಸ್ ಇಲ್ಲ, ಎಲ್ಲಾ ದೇವಸ್ಥಾನ ಒಂದೇ. ಎಲ್ಲರೂ ಈ ಕ್ಷೇತ್ರದ ಬಗ್ಗೆ ಹೇಳ್ತಿದ್ರು, ಹಾಗಾಗಿ ಭೇಟಿ ನೀಡಿ ಪ್ರಾರ್ಥಿಸಿದ್ದೇನೆ. ನಾನು ಭೇಟಿ ನೀಡಿದ್ದಕ್ಕೆ ಯಾವುದೇ XYZ ಕಾರಣ ಇಲ್ಲ. ನಾನು ಏನು ಪ್ರಾರ್ಥನೆ ಮಾಡಿದ್ರೆ ಅಂತ ಕೇಳಿದ್ರೆ ನೀವು ನೆರವೇರಿಸಿಕೊಡ್ತೀರಾ ಅಂತ ಮಾಧ್ಯಮ ಮಂದಿಗೆ ಪ್ರಶ್ನಿಸಿದ್ರು. ಇಲ್ಲ, ಖುಷಿ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು, ನಾನು ಮಂಗಳೂರು ಸುಮಾರು ಸಲ ಬಂದು ಬಟ್ ಬರಲಿಲ್ಲ, ಸೊ ಅದಕ್ಕೋಸ್ಕರ ಬಂದು ಹೋಗೋಣ ಅಂತ ಅಷ್ಟೇ. ಅಲ್ಲಲ್ಲ, ಡಿಫ್ರೆಂಟ್ ಇಲ್ಲ, ಎಲ್ಲ ದೇವಸ್ಥಾನಕ್ಕೆ ಒಂದೇ. ಬಟ್ ಏನಿಲ್ಲ, ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ರಲ್ಲ, ಸರಿ ನೋಡ್ಕೊಂಬರೋಣ, ಒಂದು ರಿಕ್ವೆಸ್ಟ್ ಮಾಡ್ಕೊಂಬರೋಣ ಅಂತ ಅಷ್ಟೇ. ಏನಿಲ್ಲ ಸರ್, ಯಾವುದೇ ಥರದ ಬೇರೆ XYZ ಕಾರಣ ಇಲ್ಲ. ನೀವು ಮೀಡಿಯಾ ಕೇಳ್ದಂಗೆ ಏನು ಕಾರಣ ಇಲ್ಲ. ಏನಿಲ್ಲ ಸರ್, ಸುಮ್ಮನೆ ಅಷ್ಟೇ. ಯಾಕಂದರೆ ನಮ್ಮ ಪಚ್ಚೋಣ ಇದಾರಲ್ಲ, AJ ಗ್ರೂಪ್ಸ್ ಮಿಸ್ಟರ್ ಪಚ್ಚೋಣ, ಅವ್ರಿಗೋಸ್ಕರ ಅಷ್ಟೇ. ಅದು ಆಮೇಲೆ ಮಾತಾಡೋಣ ಸರ್, ದೇವಸ್ಥಾನದ ಅಷ್ಟೇ ಅಲ್ಲ ಸರ್. ನನ್ನ ಪ್ರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್? ಅಲ್ಲ, ನಮ್ಮ ಪ್ರಾರ್ಥನೆ ಹೇಳಿದ್ರೆ ನೀವು ನೆರವೇರಿಸ್ತೀರಾ? ಇವತ್ತೇ ಅಲ್ಲ ಸರ್ ಬಂದಿರೋದು ನಾನು.